ಇಂದು ವಿಜ್ಞಾನವು ಪ್ರಪಂಚವನ್ನೇ ಬೆರಗುಗೊಳಿಸುವ ಸಾಧನೆಗಳನ್ನು ಮಾಡುತ್ತಲೇ ಇದೆ. ಅದರಲ್ಲೂ ವೈದ್ಯಕೀಯ ಲೋಕವಂತೂ ದಿನಕ್ಕೊಂದು ವಿಸ್ಮಯಗಳನ್ನು ಸೃಷ್ಟಿ ಮಾಡುತ್ತಿದೆ. ಮಾನವನ ದೇಹದೊಳಗಿನ ಸಣ್ಣ ಪುಟ್ಟ ಅಂಗಗಳಿಗೂ ಇಂದು ಶಸ್ತ್ರಚಿಕಿತ್ಸೆಗೆ ವ್ಯವಸ್ಥೆ ಇದೆ. ದೇಹದಿಂದ ಕೈಕಾಲುಗಳಂತಹ ಅಂಗಗಳು ಬೇರ್ಪಟ್ಟರೂ ಅದನ್ನು ಮತ್ತೆ ಜೋಡಿಸುವಂತಹ ಶಸ್ತ್ರಚಿಕಿತ್ಸೆಗಳು ಕೂಡ ಜಗತ್ತಿನಲ್ಲಿವೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಇಂತಹ ಶಸ್ತ್ರಚಿಕಿತ್ಸೆಗಳಿದ್ದವೇ? ಅಂದಿನ ವೈದ್ಯಕೀಯ ಪ್ರಪಂಚ ಹೇಗಿತ್ತು ಅನ್ನೋದರ ಬಗ್ಗೆ ನಿಮಗೆ ಕುತೂಹಲ ಇರಬಹುದು. ಅದರ ನಡುವೆಯೇ ಇತ್ತೀಚೆಗೆ ನಡೆದ ಸಂಶೋಧನೆಯೊಂದು ಹೊಸ ಚರ್ಚೆಗೆ ಕಾರಣವಾಗಿದೆ. ಹೌದು, 19ನೇ ಶತಮಾನದಲ್ಲೇ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಲಾಗುತ್ತಿತ್ತು ಎನ್ನುವುದಕ್ಕೆ ಇದೀಗ ಸಾಕ್ಷಿಯೊಂದು ದೊರೆತಿದೆ. ಆದರೆ ಅಂದಿನ ಕಾಲದ ಆಕ್ರಮಣಕಾರಿ ಶಸ್ತ್ರಚಿಕಿತ್ಸೆಯ ವಿಧಾನವನ್ನು ಕಂಡು ಜಗತ್ತೇ ಬೆಚ್ಚಿಬಿದ್ದಿದೆ. ಪುರಾತತ್ವಜ್ಞರು 19ನೇ ಶತಮಾನದ ಮಹಿಳೆಯೊಬ್ಬರ ತಲೆಬುರುಡೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಲಾದ ಪುರಾವೆಯನ್ನು ಪತ್ತೆ ಹಚ್ಚಿದ್ದಾರೆ. ಮಧ್ಯ ಇಟಲಿಯಲ್ಲಿ ಬೈಜಾಂಟೈನ್ ಯುಗದ ಮಹಿಳೆಯ ತಲೆಬುರುಡೆಯೊಂದು ಪತ್ತೆಯಾಗಿತ್ತು. ಮಧ್ಯವಯಸ್ಕ ಮಹಿಳೆಯ ತಲೆಬುರುಡೆ ಇದಾಗಿದ್ದು, ಈ ತಲೆಬುರುಡೆಯ ಮೇಲೆ 2 ಬಾರಿ ಆಕ್ರಮಣಕಾರಿ ಶಸ್ತ್ರಚಿಕಿತ್ಸೆ ನಡೆಸಿರುವುದು ಪತ್ತೆಯಾಗಿದೆ. ಮೊದಲ ಬಾರಿಗೆ ನಡೆಸಿದ ಶಸ್ತ್ರಚಿಕಿತ್ಸೆಯಲ್ಲಿ ಮಹಿಳೆಯ ತಲೆಯ ಭಾಗದ ಚರ್ಮವನ್ನು ಸುಲಿದು ಹಣೆಯ ಮೂಳೆಯನ್ನು ತೆಳುವಾಗಿ ಕೆರೆಯಲಾಗಿದೆ. ಎರಡನೆಯ ಶಸ್ತ್ರಚಿಕಿತ್ಸೆಯಲ್ಲಿ ಮೂಳೆಯನ್ನು ಆಳವಾಗಿ ಕೆರೆಯಲಾಗಿದೆ. ಈ ಹಂತದಲ್ಲಿ ಮಹಿಳೆ ಸಾವನ್ನಪ್ಪಿರಬಹುದು ಎಂದು ಪುರಾತತ್ವ ಶಾಸ್ತ್ರಜ್ಞರು ತಿಳಿಸಿದ್ದಾರೆ. ತಲೆಬುರುಡೆಯ ಮೇಲೆ ಗಾಯವಾಸಿಯಾದ ಯಾವುದೇ ಲಕ್ಷಣಗಳು ಕಂಡುಬಾರದ ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸೆಗೊಳಗಾದ ಮಹಿಳೆ ಸಾವನ್ನಪ್ಪಿದೆ ಎಂದು ನಿರ್ಧರಿಸಲಾಗಿದೆ. ಮಹಿಳೆ ಸಾವನ್ನಪ್ಪುವುದಕ್ಕೂ 3 ತಿಂಗಳ ಮುಂಚೆ ಈ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ ಎಂದು ಅಂದಾಜಿಸಲಾಗಿದೆ. ಮಹಿಳೆಯ ತಲೆಬುರುಡೆ ಬಿಟ್ಟರೆ ದೇಹದ ಬೇರಾವುದೇ ಮೂಳೆಗಳು ಪತ್ತೆಯಾಗಿಲ್ಲ. ಹೀಗಾಗಿ ಮಹಿಳೆ ಯಾವ ರೋಗದಿಂದ ಬಳಲುತ್ತಿದ್ದರು ಎನ್ನುವುದಕ್ಕೆ ಯಾವುದೇ ಪುರಾವೆಗಳು ದೊರೆತಿಲ್ಲ. ಆದರೂ ಮಹಿಳೆ ಮೆದುಳು ಸೋಂಕಿಗೆ ಸಂಬಂಧಿಸಿದಂತೆ ಶಸ್ತ್ರಚಿಕಿತ್ಸೆಗೊಳಗಾಗಿರಬಹುದು ಎಂದು ಪುರಾತತ್ವ ಶಾಸ್ತ್ರಜ್ಞರು ಅಂದಾಜಿಸಿದ್ದಾರೆ.